ಬಂಟ್ವಾಳ ತಾಲೂಕಿನ ಮಾಣಿಲ ಗ್ರಾಮದ ಕಾಮಜಾಲಿನ ದಕ್ಷಿಣ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ರಜತ ಮಹೋತ್ಸವ ಸಂಭ್ರಮಾಚರಣೆಯು ನಡೆದಿದೆ. ಕಾಮಜಾಲು ಶಾಲೆಯು ಕಳೆದ 25 ವರ್ಷಗಳಿಂದ ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಿದ್ದು ಅನೇಕರು ಇಂದು ಉನ್ನತ ಸ್ಥಾನ ತಲುಪಿದ್ದಾರೆ. ಗಡಿಭಾಗದ ಶಾಲೆಯಾಗಿ ಹಲವು ಮೂಲಭೂತ ಸೌಕರ್ಯದಿಂದ ವಂಚಿತವಾಗಿದ್ದರೂ ಶಾಲಾ ಅಭಿವೃದ್ಧಿ ಮಂಡಳಿ ಊರವರ ಸಹಕಾರದಿಂದ ಶಾಲೆಯನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯುತ್ತಿದೆ. ಬಡ ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಿಗುವ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಶಾಲೆಯ ಅಭಿವೃದ್ಧಿ ಕಾರ್ಯ ಮಾಡಲಾಗಿದೆ. ಮಕ್ಕಳನ್ನು ಸರ್ಕಾರಿ ಶಾಲೆಯತ್ತ ಸೆಳೆಯುವ ನಿಟ್ಟಿನಲ್ಲಿ ಖಾಸಗಿ ಶಾಲೆಯಂತೆ ಈ ಸರ್ಕಾರಿ ಶಾಲೆಯನ್ನು ಅಭಿವೃದ್ಧಿ ಮಾಡಲು ಪಣ ತೊಡಲಾಗಿದೆ. ಇದರ ಭಾಗವಾಗಿ ಶಾಲೆಯ ರಜತ ಮಹೋತ್ಸವ ಸಂದರ್ಭದಲ್ಲಿ ಶಾಲೆಗೆ ಹೊಸ ಕೊಠಡಿಗಳನ್ನು ನಿರ್ಮಾಣ ಮಾಡಲಾಗಿದೆ. ಡಾ ವಿಶ್ವನಾಥ ಕುಕ್ಕಾಜೆಯವರ ಸ್ಮರಣಾರ್ಥ ಶ್ರೀ ಕ್ಷೇತ್ರ ಕುಕ್ಕಾಜೆಯ ಧರ್ಮದರ್ಶಿ ಶ್ರೀ ಕೃಷ್ಣ ಗುರೂಜಿ ಅವರು ಈ ಕೊಠಡಿಗಳನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಮಾಣಿಲ ಶ್ರೀಧಾಮ ಮಠದ ಶ್ರೀ ಮೋಹನದಾಸ ಸ್ವಾಮೀಜಿ ಹಾಗೂ ಪೆರುವಾಯಿ ಫಾತಿಮಾ ಮಾತೆ ದೇವಾಲಯದ ಧರ್ಮಗುರು ವಂದನೀಯ ಸೈಮನ್ ಡಿಸೋಜಾ ಮಾತನಾಡಿ ಆಶೀರ್ವಚನ ನೀಡಿದರು. ಗುರು ಹಿರಿಯರಿಗೆ ಗೌರವಿತವಾದಂಥ ಮನ್ನಣೆ ಮನೆಯಿಂದ ಹಿಡಿದು ಪರಿಸರದಲ್ಲಿ ಕೂಡ ಹಿರಿಯರನ್ನು ಗೌರವಿಸುವಂಥದ್ದು, ಆಯಾಯ ಸ್ಥಾನಮಾನಕ್ಕೆ ಗೌರವ ಕೊಡುವಂಥದ್ದು, ಸ್ವಾಮಿ ನಿಷ್ಠೆ, ವೃತ್ತಿಯ ಪ್ರೀತಿ ಇದೆಲ್ಲವೂ ಕಡಿಮೆ ಆಗ್ತಾ ಇರತಕ್ಕಂಥ ಈ ಜಗತ್ತಿನಲ್ಲಿ ಇದು ಮೊದಲ ಜ್ಞಾನ. ಎಲ್ಲರನ್ನ ಗೌರವಿತವಾಗಿ ನೋಡುವಂಥದ್ದು, ಎಲ್ಲರ ಪ್ರೀತಿಗೆ ಭಾಜನರಾಗಿರುವಂಥದ್ದು. ಇವತ್ತು ನೀವೆಲ್ಲ ಈ ವೇದಿಕೆಯಲ್ಲಿ ಕೆಥಲಿಕ್ ಧರ್ಮಗುರುಗಳನ್ನು ಕೂಡ ಕರೆದಿದ್ದೇವೆ. ಎಲ್ಲ ಧರ್ಮಗ್ರಂಥಗಳ ಸಾರ ಒಂದೇ. ಸಮುದ್ರದಲ್ಲಿ ನೀರು ಎಲ್ಲ ಭಾಗದಿಂದ ಬಂದು ಸೇರ್ತದೆ, ಆದರೆ ಸಮುದ್ರ ಎಲ್ಲ ನೀರನ್ನು ಶುದ್ಧಗೊಳಿಸಿ ಸಮುದ್ರ ಸ್ವೀಕಾರ ಮಾಡ್ತದೆ ಹೊರತು ಹೊಲಸನ್ನು ಬಿಡ್ತದೆ. ಕೆಟ್ಟದ್ರಲ್ಲಿ ಕೂಡ ಒಳ್ಳೆಯದನ್ನು ನೋಡುವ ಮನೋಭಾವ ಬೇಕು ಮನುಷ್ಯನಿಗೆ. ಎಲ್ಲರೂ ಕೆಟ್ಟವರೆಲ್ಲ, ಯಾರೂ ಕೆಟ್ಟವರಾಗೋದಕ್ಕೆ ಬಯಸುವುದಿಲ್ಲ. ಅವನ ಪ್ರಾರಬ್ಧ ಕರ್ಮಾನುಸಾರ ಅವ ಕೆಟ್ಟವನಾಗಿರಬಹುದು, ಅವನನ್ನು ಕೂಡ ನಾವು ಪ್ರೀತಿಸಬೇಕು. ಇದು ಹಿಂದೂಗಳು ಮೊದಲು ಕಲಿಬೇಕಾದಂಥ ಪಾಠ ಸಮಾಜದಲ್ಲಿ. ಗ್ರಾಮ ಒಳ್ಳೆಯದಾದರೆ ಒಂದು ಮನೆ ಒಳ್ಳೆಯದು, ಗ್ರಾಮ ಒಳ್ಳೆಯದು ದೇಶ ಒಳ್ಳೆಯದಾಗ್ತದೆ. ಪ್ರತಿಯೊಂದು ಗ್ರಾಮಸ್ಥರಿಗೆ ಹೇಳುವಂಥ ಒಂದೇ, ಎಲ್ಲ ಮಸೀದಿಗೆ, ಚರ್ಚಿಗೆ, ದೇವಸ್ಥಾನಕ್ಕೆಲ್ಲ ಭೇಟಿ ಕೊಡಿ. ಎಲ್ಲ ಮಸೀದಿಯಲ್ಲಾಗಲಿ ಚರ್ಚಿಗಳಾಗಲಿ ಕೆಲಸಗಳಾಗ್ತವೆ. ಅದಕ್ಕೆ ನಾವು ಯೋಚಿಸೋಣ, ಒಂದೇ ರೀತಿಯಲ್ಲಿ ಕಾಣೋಣ. ಹಿಂದೂ, ಮುಸ್ಲಿಂ, ಕ್ರೈಸ್ತ, ನಾನಾ ಜಾತಿ ಭೇದ ಬಿಟ್ಟು ನಾವೆಲ್ಲ ಮಾನವರಾಗಿ ಬದುಕೋಣ. ಪಡೆಯುವಂತಹ ಬಿಸಿಲಾಗಲಿ, ಅರಿಯುವಂತಹ ಗಾಳಿ ಆಗಲಿ ಎಲ್ಲವೂ ನಾವು ಪಡೆಯುವುದು ಒಂದೇ ರೀತಿ. ಅದು ನಮ್ಮಳ್ಳಿಯಕ್ಕೆ ಭೇದ. ಭಗವದ್ಗೀತೆ ಆಗಲಿ, ಕುರಾನ್ ಆಗಲಿ, ಬೈಬಲ್ ಆಗಲಿ ಎಲ್ಲವೂ ಸಾರುವುದು ಒಂದೇ. ನಾವು ಬೆಟ್ಟದಲ್ಲಿ ಹುಟ್ಟುವಂಥ ನೀರು ಎಲ್ಲರೂ ಸೇರೋದು ಸಮುದ್ರದ ರೀತಿ ನಾವೆಲ್ಲ ಹುಟ್ಟಿ ಸೇರುವುದೆಲ್ಲ ಒಂದೇ ಭಾಗಕ್ಕೆ. ಆ ಸೇರುವುದಕ್ಕೆ ನಾವು ಒಳ್ಳೆಯ ಸದ್ಕರ್ಮ ಮಾಡಬೇಕು, ಸದ್ಧರ್ಮವನ್ನು ಮಾಡಬೇಕು. ಎಲ್ಲ ಜೊತೆ ಪರಸ್ಪರ ತಿಳಿದು ಬದುಕಿ ಬಾಳಬೇಕು. ದ್ವೇಷ, ಹಸುವೆಯಿಂದ ಯಾವುದನ್ನು ಸಾಧಲಿಕ್ಕೆ ಸಾಧ್ಯ ಇಲ್ಲ. ಪ್ರೀತಿಯಿಂದ ಜಗತ್ತನ್ನು ಕೇಳಬಹುದು, ದ್ವೇಷದಿಂದ ಜಗತ್ತನ್ನು ನಾಶ ಮಾಡಬಹುದು. ಪ್ರಿಯರೇ, ಜೋಕ್ಲೆಗ್ ಪೊರ್ಲುದ ವಿದ್ಯಾಭ್ಯಾಸ ಸಂಸ್ಕಾರ ಈ ಶಾಲೆಡ್ ತಿಕ್ಕೊಂದುಂಡು. ಈ ಶಾಲೆದ ಟೀಚರ್ಸ್ ನಕಲು ಅಕಲ್ ಮಸ್ತ್ ಪ್ರಯತ್ನ ಇದಿಷ್ಟು ಮಲ್ತೊಂದುಲ್ಲೇರು. ಜೋಕ್ಲೆಗ್ ಎಡ್ಡೆ ಒಂಜಿ ಭವಿಷ್ಯ ಕೊರಿಯರೆ ಅಕಲ್ಲ ಪ್ರಯತ್ನ ಮಲ್ತೊಂದುಲ್ಲೇರು. ಇತ್ತದ ಕಾಲಡು ಟೀಚರ್ ಆದ ಕೆಲಸ ಮಲ್ಪನ, ಸೇವೆ ಮಲ್ಪನ ಆತ್ ಸುಲಭತ್. ಅವೊಂಜಿ ಮಲ್ಲ ಚಾಲೆಂಜ್, ಅವೊಂಜಿ ಮಲ್ಲ ಪಂತಾಹ್ವಾನ. ದಯಬಂಡ ಟೀಚರ್ ನಕ್ಲಿಗೆ ಮಸ್ತ್ ಕೇನೇರೆ ತಿಕ್ಕೊಂಡು, ಟೀಚರ್ ನಕ್ಲಿಗೆ ಅಕಲ್ನ ಫ್ಯಾಮಿಲಿ ಉಂಡು, ಟೀಚರ್ ನಕ್ಲಿಗೆ ಅಕಲ್ನ ಬೇತೆ ಜವಾಬ್ದಾರಿಗಳು ಮಾತ ಉಂಡು, ಟೀಚರ್ ನಕ್ಲಿ ಅಕಲ್ನ ಆಯ್ನ ಒಂಜಿ ಟೆನ್ಷನ್ ಮಾತ ಉಪ್ಪುಡು. ಅಂಡಾಗ ಏಪಲ ನಮ್ಮ ಈ ಟೀಚರ್ಸ್ ನಕ್ಲು ಈತ್ ಎಡ್ಡೆ ಕೆಲಸ ಮಲ್ತೊಂದು ಉಪ್ಪನಾಗ ಏಪಲ ಸಪೋರ್ಟು ಪ್ರೋತ್ಸಾಹ ಎಂಗಲ್ ಕೊರೊಂದು ಬರೋಡು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಂಕೆ ಕುಕ್ಕಾಚೆ ವಹಿಸಿದ್ರು.
ಎಸ್ಟಿಎಂಸಿ ಅಧ್ಯಕ್ಷ ಸುಂದರ ಕುಲಾಲ್, ನರಸಪ್ಪ ಬಾಳೆಕಲ್ಲು, ದೇವಿಪ್ರಸಾದ್ ಕುಕ್ಕಾಜೆ, ಶಾಲಾ ಮುಖ್ಯೋಪಾಧ್ಯಾಯಿನಿ ಸುಧಾ ಸಂದೇಶ್ ಸೇರಿದಂತೆ ಊರ ಪರವೂರ ಹಲವು ಗಣ್ಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಬಂಟ್ವಾಳ. Our balcony garden, Vertex Street, Kadri Kamla Road, Mangalore. Call 8197 104 042 or 7899 282 403.